ನರಿಮುಗ್ಗೂರಿನಲ್ಲಿ ನಿನ್ನೆ ಮೊನ್ನೆ ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚುವಂತ ಕೆಲಸ ರಾಜಕೀಯ ವಲಯದಲ್ಲಿ ಬಂದಿರುವುದು ನನ್ನ ಗಮನಕ್ಕೆ ಬಂದಿದೆ. ನಾನು 2 ದಿವಸ ಬ್ಯಾಂಗ್ಳೂರಿನಲ್ಲಿದ್ದೆ. ನಿನ್ನೆ 2 ಗಂಟೆ ರಾತ್ರಿಗೆ ನನ್ನ ಪುತ್ತೂರಿನ ನಿವಾಸಕ್ಕೆ ಬಂದು ನಿನ್ನೆ ರಾತ್ರಿ ನನಗೆ ಇಲ್ಲಿ ರಾಜಕೀಯ ವಿದ್ಯಮಾನಗಳು ನಡೆದಿರುವಂಥ ವಿಷಯ ನನಗೆ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ನಾನು ಇಬ್ಬರು ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಇಬ್ಬರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆಯಿತು. ಆ ಅಂಗಡಿಯವರ ಹತ್ರ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಹುಡುಗಿ ಕಡೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾ ಇದ್ಲು 6:30 ಗಂಟೆ 7 ಗಂಟೆ ಸಮಯದಲ್ಲಿ. ಆಗ ಹುಡುಗ ಚೂರಿ ಹಿಡ್ಕೊಂಡು ವಾಪಸ್ ದಾಟುವಂತ ಸಮಯದಲ್ಲಿ ಹುಡುಗಿಗೆ ಹೆದರಿಕೆ ಆಗಿದೆ. ಹುಡುಗಿ ಹೆದರಿಕೊಂಡಿದ್ದಾಳೆ. ಬೈ ಚಾನ್ಸ್ ಅವಳು ಬರುವಾಗ ಏನಾದರೂ ಅವರಿಗೆ ಚೂರಿಯಲ್ಲಿ ಚುಚ್ಚುತ್ತಿದ್ರೆ ತೊಂದರೆ ಆಗ್ತಾ ಇತ್ತು. ಅವಳಿಗೆ ಗೊತ್ತಿರಲಿಲ್ಲ. ಇವರು ಚೂರಿ ಹಿಡ್ಕೊಂಡು ಬರುವಂಥದ್ದನ್ನು ನೋಡಿ ಹುಡುಗಿ ಹೆದರಿದ್ದಾಳೆ ಅನ್ನೋ ವಿಚಾರವನ್ನು ಈ ಹುಡುಗಿಯ ತಂದೆ ತಾಯಿ ನನ್ನ ಹತ್ರ ಹೇಳುವಂತ ಕೆಲಸವನ್ನು ಹೇಳಿದ್ದಾರೆ. ಅದೇ ರೀತಿಯ ಹುಡುಗರ ಕಡೆಗೆ ಹೋಗಿ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾವು ಏನಂತ ದೃಷ್ಟಿಕೋನ ಹಿಡ್ಕೊಂಡು ಹೋಗಿದ್ದೇ ಅಲ್ಲ. ನಾವು ಪ್ರತಿ ದಿವಸ 6:30 7 ಗಂಟೆಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ ಹೋಗುವಾಗ ಬ್ರೆಡ್ ಅಂಗಡಿಯಿಂದ ತಗೊಂಡಿದ್ವಿ. ಆ ಬ್ರೆಡ್ಗೆ ಜಾಮೇನ ಹಾಕ್ಲಿಕ್ಕೆ ಅದನ್ನು ಓಪನ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಅಂಗಡಿಯವರಿಂದ ಚೂರಿ ತಗೊಂಡು ಅದನ್ನು ಓಪನ್ ಮಾಡಿ ಆ ಚೂರಿಯನ್ನು ವಾಪಸ್ಸು ಕೊಡ್ಲಿಕ್ಕೆ ಹೋಗುವಾಗ ಹುಡುಗಿ ಆ ಕಡೆಯಿಂದ ದಾಟ್ತಾ ಇದ್ಲು. ಆಗ ಅವಳು ಆ ಕಡೆ ಪಾಸ್ ಆಗಿದ್ದಾರೆ. ಅಲ್ಲಿ ಯಾವುದು ಬೊಬ್ಬೆ ಆಗ್ಲಿ ಮಾತುಕತೆ ಆಗ್ಲಿ ಯಾವುದು ನಡೆದಿಲ್ಲ. ನಾವು ಕೂಡ ಅಂತ ಏನೇ ವಿಚಾರದಲ್ಲಿ ಆ ಮಧ್ಯದಲ್ಲಿ ನಾವು ಅಂಥದ್ದು ಏನು ನಮ್ಮ ಕನಸಿನಲ್ಲೂ ಕೂಡ ನೆನೆಸಿಲ್ಲ ಅಂತ ಹೇಳ್ತಾರೆ. ಅಂಗಡಿಯವರ ಹತ್ರ ಕೇಳುವಾಗ ಇಲ್ಲ ಅಂತ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಆ ಹುಡುಗಿ ನನ್ನ ರಿಲೇಟಿವ್, ಅವಳು ನನ್ನ ಅಂಗಡಿಗೂ ಬಂದಿಲ್ಲ, ಅವಳು ಸೀದಾ ಹೋಗಿದ್ದಾಳೆ. ಇವಳು ದಾಟುವಾಗ ಅವರು ಆ ಕಡೆಯಿಂದ ಬಂದದ್ದೇ ಹೊರತು ಅದು ಇನ್ಸಿಡೆಂಟ್ ಆಗಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ವಿಚಾರವನ್ನು ಅಂಗಡಿಯವರು ಹೇಳಿದರು. ನಾನು 2 ಕಡೆಯವರ ಹತ್ರ ಹೇಳಿದ್ದೀನಿ, ನೋಡಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನು ಸರಿ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ಆಗೋದು ಸಹಜ. ಆದರೆ ಹುಡುಗಿ ಕಡೆಯವರು ಏನು ಹೇಳೋದಂತೆ, ನಾವು ನ್ಯಾಯ ಕೇಳಲಿಕ್ಕೆ ಸ್ಟೇಷನ್ಗೆ ಹೋದಿವಿ, ನಮ್ಮನ್ನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ತುಂಬ ಹೊತ್ತಾಯಿತು, ನಮ್ಮನ್ನು ಕಾಯಿಸಿದ್ದಾರೆ ಸ್ಟೇಷನ್ನಲ್ಲಿ. ನಾನು ಅದಕ್ಕೆ ಹೇಳಿದ ಸಾಧಕ ಬಾಧಕವನ್ನು ನೋಡಲಿಕ್ಕೆ ಈ ಕೇಸನ್ನು SP ಅವರು ಹ್ಯಾಂಡಲ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಲ್ಲ. ವಿಡಿಯೋ ಫುಟಿಂಗನ್ನೆಲ್ಲ ತೆಗೆದು ಮಾಡಲಿಕ್ಕೆ ನೋಡುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಂಡಿರ್ಬೋದು. ಸಾಧಕ ಬಾಧಕವನ್ನು ನೋಡಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅದು 2 ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಸತ್ಯಾಸತ್ಯತೆಯನ್ನು ನೋಡಿ SP ಅವರು ಡಿಸಿಷನ್ ಅನ್ನು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂತ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. ಆದ್ರಿಂದ ನಾನು ಇಬ್ಬರಿಗೂ ಹೇಳಿದ್ದೀನಿ, ನೋಡಿ ರಾಜಕೀಯ ಮಾಡುವವರು ರಾಜಕೀಯ ಮಾಡಲಿಕ್ಕೆ ಬರ್ತಾರೆ, ಅವರಿಗೆ ಅದೇ ಅಭ್ಯಾಸ ಇರ್ತದೆ. BJP-ಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈಗ ಚುನಾವಣೆ ಬಂದಾಗ ಇನ್ನು ಯಾರಾದ್ರೂ ಒಬ್ಬ ಹಿಂದೂ ಸತ್ತರೆ ಬೇರೆ ಅವ್ರಿಗೆ ಎಲ್ಲಿಗೆ ಏನು ಬೇಡ. ಇಲ್ಲಿ ಹಿಂದೂ 2 ಸಾಯ್ತದೆ, ಅಲ್ಲಿ ಮುಸ್ಲಿಂ 2 ಸಾಯ್ತದೆ, ಅವರಿಗೆ ಸಾಕು ವಿನ್ ಆಗ್ಲಿಕ್ಕೆ, ಬೇರೆ ಏನು ಬೇಡ. ಇವರು ಇಷ್ಟರವರೆಗೆ ಹೆಣ ಇಟ್ಟುಕೊಂಡೇ ರಾಜಕೀಯ ಮಾಡಿದಂಥವ್ರು. ನಾನು ಹೇಳುವುದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ನಾವು ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡ್ಲಿಕ್ಕೆ ಅಂತ ಹೋಗ್ಬೇಡಿ. ಪುತ್ತೂರು ಶಾಂತ ಆಗಿದೆ. ದಯಮಾಡಿ ಇಲ್ಲಿ ಬಂದು ಯಾವುದೇ ವಿಚಾರಗಳನ್ನು ತಗೊಂಡು ಅವ್ರು 2 ಕುಟುಂಬದವರು ಒಳ್ಳೇದ ರೀತಿಯಲ್ಲಿ ಇರಲಿ. ಅವರಿಗೊಂದು ಮಗ ಇದ್ದಾರೆ, ಅವರಿಗೂ ಮಗ ಇದ್ದ, ಯಾರ ತಾಯಿಯ ಮಗನನ್ನು ಇನ್ನು ಯಾವ ಲೋಕಕ್ಕೆ ಕಳಿಸುವಂತ ಕೆಲಸವನ್ನು ನೀವು ಮಾಡಬೇಡಿ. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಅಶೋಕ್ ರೈ ಅವರು ಮಾತಾಡಿಲ್ಲ, ಅಶೋಕ್ ರೈ ಅವರಿಗೆ ಕುಮ್ಮಕ್ ಕೊಟ್ಟಿದ್ರು ಅಂತ ಹೇಳ್ತಿರಲ್ಲ. ಮಾಲಿಂಗೇಶ್ವರ ದೇವರಲ್ಲಿ ಆಣೆ ಮಾಡಿ ಹೇಳ್ತೀನಿ, ನಾನು ಯಾರಿಗೂ ಕೂಡ ಫೋನ್ ಮಾಡಲಿಲ್ಲ.
ಈ ಇನ್ಸಿಡೆಂಟ್ ಅಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಇವ್ರು ಹೇಳ್ತಾರಲ್ಲ, ಇವರು ರಾಜಕೀಯ ಮಾಡೋದನ್ನು ಯಾವತ್ತಿಂದ ನಾನು ನೋಡಿದ್ದೀನಿ. ರಾಜಕೀಯ ಮಾಡಿ ಸ್ವಾಮಿ. ಆ ಸಂಸದರು ಬಂದು ಇಲ್ಲಿ ಏನೇನು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇವಾಗ ಇವ್ರದ್ದು ಟಾರ್ಗೆಟ್ ಇರೋದು ಒಂದೇ, ಈ ಪುತ್ತೂರು ದಕ್ಷಿಣ ಕನ್ನಡ SP ಮತ್ತೆ ಕಮಿಷನರ್ ಇಲ್ಲಿಂದ ಓಡಿಸ್ಬೇಕು, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರಿಗೆ ರಾಜಕೀಯ ಧರ್ಮದ ರಾಜಕೀಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ 3 ವರ್ಷದಿಂದ. ಇವರಿಗೆ ಯಾರ್ದು ಜೀವ ಸತ್ತಿಲ್ಲ 3 ವರ್ಷದಿಂದ. ಇದರಿಂದ ಇವರಿಗೆ ರಾಜಕೀಯ ಮಾಡ್ತಾ ಇಲ್ಲ. ಜನಗಳು ಈಗ ಅಭಿವೃದ್ಧಿ ಕಡೆಗೆ ಹೋಗುವಂತದನ್ನು ಇವರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಯಾರ ತಾಯಿಯ ಹೊಟ್ಟೆಯಲ್ಲಿ ಉಂಡದ ಮಗು ಆ ಮನೆಗೆ ಹೋಗಿದ, ಹೆಣ್ಣು ಮಗಳ ಮನೆಗೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದು ಕೃಷಿ ಮಾಡಿ ಜೀವನ ಮಾಡುವವರು, ಅವರ ಮಕ್ಕಳನ್ನು ಯಾಕೆ ನೀವು ಟಾರ್ಗೆಟ್ ಮಾಡಿಸ್ತೀರ ಈ ಸಮಾಜದಲ್ಲಿ? ಅವ್ರು ಕೇಸ್ ಕೊಡ್ತಾರೆ. ಅವ್ರಿಗೆ ಅನ್ಯಾಯ ಆದರೆ ಕೇಸ್ ಕೊಡ್ತದೆ, ಈ ಸರ್ಕಾರ ನೋಡ್ತದೆ. ಅವರಿಗೆ ಖಂಡಿತ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ, ಯಾವತ್ತೂ ಬಿಡುವುದಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂತ ಕೆಲಸವನ್ನು ಮಾಡ್ತೇವೆ. ಯಾವ ಅಪೇಕ್ಷೆನೂ ಕೊಡಲ್ಲ, ರಾಜಕೀಯ ಅಪೇಕ್ಷೆನೂ ಕೂಡ ನಮಗಿಲ್ಲ. ನ್ಯಾಯದ ಕಡೆ ಒಂದೇ ಅಪೇಕ್ಷೆ ಇರುವಂತದ್ದು. ನೀವು ಬಂದು ಅವರನ್ನು ಕಟ್ಟಿಕೊಳ್ಳುದು ಇವರನ್ನು ಕಟ್ಟಿಕೊಳ್ಳುದು ನೋಡಿ ಸ್ವಾಮಿ. ಆ ವಿಡಿಯೋಗಳನ್ನು ನೋಡಿ. ಅಂತ ಇನ್ಸಿಡೆಂಟ್ಗಳಾದ್ರೆ ಯಾರನ್ನು ಬಿಡುವ ಪ್ರಶ್ನೆಗಳೇ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ, ಇನ್ನೊಂದು ಪಕ್ಷ ಇರಲಿ, ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೇವೆ. ಹೆಣದ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ನೋಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಿ. ಯಾಕೆ ಬಂದು ಏನೇನು ಮಾಡ್ತೀರಾ, ಏನೇನು ಹೇಳ್ತೀರಾ? ಏಕೆ ಜನಗಳನ್ನು ತಪ್ಪು ದಾರಿಗೆ ತಿಳಿತೀರಾ? ಇನ್ನು ಚುನಾವಣೆ ಬಂತಲ್ಲ, ಇನ್ನು 2 ವರ್ಷ ಇರುವುದು ಇವರಿಗೆ. ಹಾಗೆ ಯಾರಾದ್ರೂ ಒಂದು ಜೀವ ಹೋದ್ರೆ ಮತ್ತೆ ಇವ್ರು ಬರೋದಿಲ್ಲ. ಆ ಪ್ರವೀಣ್ ವಾಲ್ಗೆ ಅಂತ ಒಬ್ರು ಇದ್ದಾರೆ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿರ್ಬೋದು. ಮೊನ್ನೆನೆ ಓಪನ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಹಿಂದೆ ಹಿಂದುತ್ವಕವಾಗಿ ಗಲಾಟೆ ಮಾಡಿದವರು ಜೈಲಿಗೆ ಹೋಗಿ ಎಷ್ಟೋ ದಿವಸ ಕೂತು ಆ ಜೈಲಲ್ಲಿ ಇರುವಾಗ ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡೆ, ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸೂ ಬಿಟ್ಟೆ, ಇವತ್ತು ಯಾರು ಕೂಡ ನನ್ನ ಜೊತೆ ಇಲ್ಲ ಅಂತ ಪ್ರವೀಣ್ ವಾಲ್ಗೆ ಹೇಳ್ತಾರೆ. ಇಂಥ 100, 10, 25 ಇನ್ಸಿಡೆಂಟ್ಗಳು ನನ್ನ ಹತ್ರ ಇದೆ ಸ್ವಾಮಿ. ನೀವು ಧರ್ಮದ ಹೆಸರಿನಲ್ಲಿ ಯಾರನ್ನು ಜೈಲಿಗೆ ಕಳಿಸಿದವರು, ಜೈಲಿದ್ದ ಅವರ ಅಡ್ವೊಕೇಟ್ ಫೀಸ್ ಕೊಡ್ಲಿಕ್ಕೆ ಇಲ್ಲದವರು, 7-8 ವರ್ಷ ಜೈಲಲ್ಲಿ ಕೊಳತವರು ಇಲ್ವಾ? ಇದ್ದೀರಾ? ನಾನು ಯುವಕರಿಗೆ ಹೇಳುವಂತದ್ದು, ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಮಾಧ್ಯಮದ ಮುಖಾಂತರ ತಿಳಿಸುವಂತದ್ದು, ಧರ್ಮದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ, ಹೆಣದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸಗಳನ್ನು ಮಾಡಬೇಕು ಹೊರತು ಈ ತರ ಒಬ್ಬರೊಬ್ಬರನ್ನು ತಾಗಿಸಿ ಹಾಕಿ ಮಾಡುವಂತ ಕೆಲಸಗಳನ್ನು ಯಾವ ರಾಜಕೀಯ ಪಕ್ಷದವರು ಮಾಡಬಾರ್ದು, ಯಾರು ಮಾಡಬಾರ್ದು, ಒಳ್ಳೇದಲ್ಲ. ನಾವು ಅಭಿವೃದ್ಧಿ ಮೇಲೆ ಹೋಗಿ, ನಾವು ಆಯ್ತು ಅಭಿವೃದ್ಧಿ ಚಿಂತನೆ ಹೋಗಿ, ಆಯ್ತು ಅನ್ಯಾಯ ಆಗಿದ್ರೆ ಕಂಪ್ಲೇಂಟ್ ಕೊಡ್ಲಿ, ನಾವು ನ್ಯಾಯ ಕೊಡ್ತೇವೆ, ನಾವು ಇದ್ದೇವೆ. ಹೆಸರಲ್ಲಿ ಹೇಳ್ತೀರಲ್ಲ, ನಾವ್ ಏನ್ ತಪ್ಪು ಮಾಡಿದ್ದೇವೆ? ನಾವೇನಾದ್ರು ತಪ್ಪು ಮಾಡಿದೀವ? ನಾವೇನಾದ್ರೂ ಫೋನ್ ಮಾಡಿ ಅವರ ಮೇಲೆ ಕೇಸ್ ಮಾಡಿ ಅಂತ ಹೇಳಿದೀವ? ಯಾರಾದ್ರೂ ಎಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಕೇಳಿ, ಮಾಲಿಂಗೇಶ್ವರನ್ ಹತ್ರ ಕೇಳಿ. ನಾನು ಅವರ ಈ 2 ಕೇಸಿನ ಬಗ್ಗೆ ನಾನೇನಾದ್ರೂ ಅವ್ರಿಗೆ ಯಾರಿಗಾದ್ರೂ ಸಹ, ಇವರು ಫೋನ್ ನನಗೆ ಮಾಡಿಲ್ಲ, ಹುಡುಗಿ ಕಡೆಯವರು ಮಾಡಿಲ್ಲ, ಹುಡುಗನ ಕಡೆಯವರು ಮಾಡಿಲ್ಲ. ನಾನೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಬರ ಕೇಸ್ ಕೊಟ್ಟಿದ್ರೆ ನನಗೆ ಮಾಲಿಂಗೇಶ್ವರ ಶಿಕ್ಷೆ ಕೊಡ್ತಾನೆ. ನೀವು ಏನಾದ್ರೂ ತಪ್ಪು ಮಾಡಿ ಈ ತರ ಯಾರ್ಯಾರ ಜೀವವನ್ನು ತೆಗಿಲಿಕ್ಕೆ ನೀವು ಪ್ರಯತ್ನ ಪಟ್ರೆ ನಿಮ್ಮ ರಾಜಕೀಯ ಜೀವನವನ್ನು ಆ ಮಾಲಿಂಗೇಶ್ವರ ಅಂತ್ಯ ಮಾಡ್ತಾನೆ. ಎಷ್ಟೋ ಜನ ಹೆಣದ ಮೇಲೆ ರಾಜಕೀಯ ಮಾಡಿದವರು ಅಂಗಡಿ ಬಂದ್ ಮಾಡಿದ್ದಾರೆ, ತಿಳ್ಕೊಳ್ಳಿ. ಅಂಗಡಿ ಬಂದಾಗಿದೆ, ಯಾರು ಮೇಲೆ ಬಂದಿಲ್ಲ. ದಯಮಾಡಿ ಆ ಕುಟುಂಬದ ಮೇಲೆ ನೀವು ರಾಜಕೀಯ ಪ್ರಭಾವವನ್ನು ಮಾಡುವುದನ್ನು ಬಿಡಿ, ಅಭಿವೃದ್ಧಿಯನ್ನು ಮಾಡಿ. ಇಬ್ಬರು ಕೂಡ ಅವರ ಹತ್ರ ವಿಚಾರಗಳನ್ನು ತಿಳಿಸಿದ್ದೇನೆ. ಅವರು ಅದನ್ನು ಅವರ ರೀತಿಯಲ್ಲಿ ಕಾನೂನು ಕಡೆ ತಗೊಳ್ತಾರೆ. SP ಅವರ ಮೇಲೆ ನೀವು ಅಪವಾದ ಮಾಡ್ತೀರಿ. ಇವತ್ತು 3 ವರ್ಷದಲ್ಲಿ ದಕ್ಷಿಣ ಕನ್ನಡ SP ಮತ್ತೆ ಕಮಿಷನರ್ ಒಳ್ಳೆಯ ಅಧಿಕಾರಿಗಳನ್ನು ಹಾಕುವ ಮುಖಾಂತರ ಒಳ್ಳೆಯ ಯಾವುದೇ ಕೋಮುಗಳ ಬಳಿಗೆ ಅವಕಾಶ ಇಲ್ಲ. ಇವತ್ತು ಮೊನ್ನೆ ಕೂಡ ನನ್ನ ಹತ್ರ ಸಂಘಟನೆಯ ಕೆಲವು ಹುಡುಗರು ಬಂದು ನನ್ನ ಹತ್ರ ಹೇಳಿದ್ದಾರೆ, ನಮಗೆ ಸಾಕಾಗಿದೆ, ನಮ್ಮ ಮೇಲೆ ಇನ್ನು ಯಾವುದೇ ಕಾನೂನನ್ನು ಹೇರುವಂತ ಕೆಲಸವನ್ನು ಮಾಡಬೇಡಿ, ನಾವು ಯಾವುದಕ್ಕೂ ಇಲ್ಲ, ನಾವು ಏನಾದ್ರೂ ವಿರೋಧ ಹೋಗಿದ್ರೆ BJP ಅವರ ಮೇಲೆ ವಿರೋಧ ಹೋಗ್ತೀವಿ ಅಶೋಕಣ್ಣ ಅಂತ ನನ್ನ ಹತ್ರ ಹೇಳಿದವರು ಇದ್ದಾರೆ. ಮುಂದಿನ ದಿವಸದಲ್ಲಿ ಬಾಯಿ ಬಿಡಬೇಕಾಗ್ತದೆ, ತಿಳ್ಕೊಳ್ಳಿ. ನೀವು ಬೇರೆಯವರ ಮಕ್ಕಳನ್ನು ಉಪಯೋಗ ಮಾಡಿದ್ದು ಸಾಕಾಗಿದೆ. ಬೇರೆಯವರ ಮಕ್ಕಳನ್ನು ಜೈಲಿಗೆ ಕಳಿಸಿದ್ದು, ಬೇರೆಯವರ ಮಕ್ಕಳನ್ನು ಕೊಂದದ್ದು. ನಿಮ್ಮ ಮಕ್ಕಳು ಇದ್ದಾರ ಸ್ವಾಮಿ ಒಬ್ಬನಾದ್ರು? ನೀವೆಲ್ಲ ಪದಾಧಿಕಾರಿಗಳು ಇದ್ದಾರಲ್ಲ, ನಿಮ್ಮ ಮಕ್ಕಳು MBBS ಕಲಿತಾ ಇಲ್ವಾ?
ನಿಮ್ಮ ಮಕ್ಕಳು ಡಬಲ್ ಡಿಗ್ರಿ ಮಾಡ್ತಾ ಇಲ್ವಾ? ನನ್ನ ಮಕ್ಕಳು ಈಗ MBBS ಕಲಿತಾರೆ, ಡಬಲ್ ಡಿಗ್ರಿ ಮಾಡ್ತಾರೆ. ಆಗ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನು ಗಲಾಟೆಗೆ ಕಳಿಸ್ತೀರಾ ನೀವು? ಆ ಪ್ರವೀಣ್ ವಾಗ್ಲೆ ಏನ್ ಹೇಳ್ತಾರೆ ಅವರು? ನನ್ನ ಜೀವಮಾನವನ್ನು ಕಳ್ಕೊಂಡೆ, ಜೀವಮಾನ ಕೋರ್ಟಲ್ಲಿ ಹೋದೆ ಸಂಘಟನೆಗಾಗಿ. ಇದೆಯಾ? ನಾನು 2 ಧರ್ಮದವರಿಗೆ ಹೇಳುದು, ಎಲ್ಲ ಯುವಕರಿಗೆ ಹೇಳುವಂಥದ್ದು, ಈ ರಾಜಕೀಯದವರ ನನ್ನನ್ನು ಸೇರಿ ರಾಜಕೀಯದವರ ಇಂಥ ಏನು ವಿಚಾರಗಳಿದೆ, ಇದಕ್ಕೆ ಉತ್ತೇಜನ ಕೊಡ್ತಾರೆ, ಇದನ್ನು ನೀವು ಕಿವಿಕೊಡಬೇಡಿ. ನೀವು ನಿಮ್ಮ ದಾರಿಯನ್ನು ನೋಡಿ, ನಿಮ್ಮ ಜೀವನವನ್ನು ನೋಡಿ. ಕಾನೂನು ಅದರ ಕ್ರಮವನ್ನು ತಗೊಳ್ತದೆ. ಅಂತ ಕಾನೂನಲ್ಲಿ ನಿಮಗೆ ಅಂತ ಅನ್ಯಾಯ ಆದ್ರೆ ಅದಕ್ಕೆ ನಾವು ನ್ಯಾಯ ಕೊಡುವಂತ ಕೆಲಸ ಈ ಸರ್ಕಾರ ಮಾಡ್ತದೆ, ನಾವೆಲ್ಲ ಸೇರಿ ಮಾಡ್ತೇವೆ. ನಾವು ಯಾವ ಧರ್ಮದ ಪರವಾಗಿಯೂ ಇಲ್ಲ, ಯಾರಿಗೆ ನ್ಯಾಯ ಕೊಡಬೇಕೋ ಆ ನ್ಯಾಯ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಆದರೆ ರಾಜಕೀಯ ಪಕ್ಷಗಳು ದಯಮಾಡಿ ಹೆಣದ ಮೇಲೆ ರಾಜಕೀಯ ಮಾಡುವುದನ್ನು ನಿಲ್ಲಿಸಿ ಸ್ವಾಮಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಓಲು ಮರ್ಮೈ ಶ್ರೀರಾಮ ಕುಡ್ಲ ಏನ್ ಬರ್ತೇನೆ ಗೊತ್ತಂದಿರಿಗೆ ಸಸಿದಾರನ ಸಮ್ಮದ ನೆಕ್ಕಿಲಡಿ ಅಮ್ಮ ಕೊಡ್ಲ ತೂತೆ ಸುಮಾರು ಅಂದೆ ఆయనపల్లి దుంబుతి దత్తాయిని ಸರಿಯಾ ಸೇರ್ಲಂಚನೆ ಮುರಾನಿ ದಿಂಚಿ ಒಂಜಿ ಫೋನ್ ಇರಡ ಇಜ್ಜಿನಿತ್ತುನ ಅಗ್ಲೆ ಏರನ್ನ ಏರಿಡ ಇತೆಮಲ್ಲಮಿ ತಿಂಚಾದ ತಪ್ಪಾಯಿನಿಗೆ ನ್ಯಾಯಕ್ಕೆ ನೆರಪೋಯ್ಲಿ ಕೊಡ್ಸಿನಂತೆ ಅಂಡ್ ಅಗ್ಲೆ ಕೇನಲ ಮಿತ್ತೆ ಕೇಸ್ ಪಾಡ ಸರಿಯಾ ಅಪಂಡ ಇಂಚ ಅಪಂಡ ಏನಾರು ಪನ್ಪೆ ಏನು ಮುಜ್ಜಿದ ನಿಜ್ಜಂಡ್ ಬ್ಯಾಂಗ್ಳೂರ್ ಇತ್ತೆ ಕೋಡೆ ರಾತ್ರಿ ಇಲ್ಲಾಗೆತ್ತ ರಾತ್ರಿ 2 ಗಂಟೆ ರಾತ್ರಿ ಆಯ್ತು. 9:30 ಫ್ಲೈಟ್ ಲೇಟ್ ಆದ ಬರ್ತದೆ. 11 ಗಂಟೆ ಕುಡ್ಲಾಗ ಲ್ಯಾಂಡ್ ಆಂಡ್ 11:30 12 1:30 ಗಂಟೆ ರಾತ್ರಿಗೆ ಎಂಟೆ ಬರ್ತೇನೆ. ಮುರಾನಿ ಇಂಕ ಮುಕ್ಕಲು ಫೋನ್ ಮಾಡ್ತೇವೆ, ಏಪ ಮುರಾನಿ ಬಂಡ ಅದು ಕೋಡೆ ಮುರಾನಿ ರಾತ್ರಿನ ಅಂದ್ ಮುರಾನಿ ಫೋನ್ ಮಲ್ತಾನಾಗ ಏನು ಪಂಡೆ ದಾದ ಅಲ್ಪದಲ್ಲ ಇನ್ಸಿಡೆಂಟ್ ಆದನ ದಾಲ ಇನ್ಸಿಡೆಂಟ್ ದಾಲ ಇಚ್ಚಿ ವಿಡಿಯೋಡ್ ದಾಲ ಇಚ್ಚಿ ದಾಲ ವಿಡಿಯೋಡು ದಾಲ ಗಲಾಟೆ ಮಲ್ತನ ದಾಲ ಇಚ್ಚಿ ಜೋರು ಮಲ್ತನ ದಾಲ ಇಚ್ಚಿ ಅಕ್ಲಕ್ಲಿಗೆ ಮಾತುಕತೆ ಆಯ್ನೆಲ್ಲ ದಾಲ ಇಚ್ಚಿ ಆ ಇಂಚು ರೋಡ್ ಕ್ರಾಸ್ ಆಪಿ ನಮ್ಮ ಪೊಣ್ಣು ಇಂಚು ತುಳೆ ಪೋನುಂಡು ಐದಕ್ಕ ಕೋಡೆ BJP ತಕ್ಕಲು ಬತ್ತಿದ್ದು ಒಂಜಿ ಕೊಂಜಿ ರಂಪಟ ಆಯ್ನವು ಒಂದು ಅಂಡ ನಿಖಿಲ್ ಸ್ಟೇಷನ್ ಪೋಯಿನಲ ಕಂಪ್ಲೇಂಟ್ ಕೊರ್ನಲ ಇಂಕ ಗೊತ್ತಿಜ್ಜಿ ಏನು ಬುಕ್ಕ ಆಯ್ಕೆ ಇನ್ಫ್ಲೂಯೆನ್ಸ್ ಮಲ್ಪೇರ್ಲ ಏನು ಅಕ್ಕಲ್ಲ ಎಂಡ ಏರ್ಲ ಪಕ್ಕ ಆಯ್ಕೆ ಇನ್ಫ್ಲೂಯೆನ್ಸ್ ಮಲ್ಪೇರ ಎಂಡ ಏರ್ಲ ಎಂಕ ಫೋನ್ ಮಲ್ತನಲ್ಲ ಇಜ್ಜಿ ನಿಖಿಲ್ನ ಕಡೆ ಹಿಡ್ದಲ್ಲ ಏರ್ಲ ಇಂಚ ಆತನ ಈ ಭಾಗಡ್ಲ ಇಂಚ ಮುಲ್ಪ ಇಂಚ ಆತನ ಹಿಡ್ದು ಕೇಸ್ಗೆ ಸ್ಟೇಷನ್ಗೆ ಪೋಯಿನಲ ಇಂಕ ಗೊತ್ತಿಜ್ಜಿ ಕಂಪ್ಲೇಂಟ್ ಲಾಡ್ಜ್ ಅಂದೆ ಅದು ಇನ್ಸಿಡೆಂಟ್ ದಾದ ಆತನ ಆತನ ದಾಲಜ್ಜಿ ವಿಷಯ ಇಂಚಿನವಂಡ ಬೊಳ್ಪು ಆಲ ಏ ಪಳಗೋಪನ 6:50 ಆನಿ ಚೂರು 5 ನಿಮಿಷ ಬೇಕ ಸ್ಕೂಟಿ ಪದಂ ಗೋಪಾಲು ಸ್ಕೂಟಿ ಪದಂ ಬೋದು ಕುರ್ಷರಟ್ಟೆಡು ಸೊಸೈಟಿದ ಪಿರಾವುದಿ ಗೋಪಾಲು ಸ್ಕೂಟಿ ಕೊನನಗನಿ ಕೊನದು ದೀದ ಬನ್ನಗ ಬತ್ತಲ್ ಬಂತನಗೆ ಅಗ್ಲೆ ಬಸ್ ಇದು ನಮಕ್ ಅರ್ಥ ಬಂಡೆ ಬತ್ತಲ್ ಬನ್ನಗ ಅರ್ಥ ಬಂಡೆ ಬತ್ತಲ್ ಬಂತನಗೆ ಎಂಡು ಅಂಚಂಬಲ್ ಕೋಡಿತಲ್ಲ ತನಗನಿ ಊರಿ ಮಾತ್ರ ಒಂದು ಫಿಲೋಮಿನಾ ಕಾಲೇಜ್ ಇತ್ತನ ಐತೆ ಗೋರಿ ಆನೋರಿ ಗೊತ್ತುಂಡು ತೇಜಿ ಅಂಚ ಬತ್ತಲ್ ಅಂಬಳೆ ಕೋಡಿಗೆ ಅಂಡಿತು ಅಂಚಂಬಲ್ ಪೀಸ್ ಬತ್ತಲ್ಗೆ ಆಪೆ ಸೈಡ್ ಹೋಗ್ನಲ್ಲಿ ಈಪೆ ಸೈಡ್ ಅಂಗಡಿ ಅಲ್ಲಿ ಜನ ಸೊಸೈಟಿ ಬರಿ ಹೋಗ್ನ ಅಲ್ಲೂ ಕ್ರಾಸ್ ಆಪನೆ ಪೇರ್ದ ಡಿಪೋದಲ್ಲೂ ಕ್ರಾಸ್ ಆಪನೆ ಒಂದು ಒಂದೇ ಅಂಗಡಿ ಓಪನ್ ಇಪ್ಪನೆ ಬರ್ಕೊಂಡು ಅದೊಂದು ಬಂಡೇರ ಅದಕ್ಕೆಲ್ಲ ಸಂಬಂಧ ಅದಕ್ಕೆ ಅಂಚ ಬನ್ನಗ ಬಲ್ ಐ ಫಾಸ್ಟ್ ಬರ್ತಿಗೆ ಫಾಸ್ಟ್ ಬತ್ತಂದು ಇಂಚೆ ತಿರುಗುತ್ತು ನಾವು ಚೂರು ಇಂಚೆ ಮಂತು ಬಿಡ್ಲಿ ಆಮೇಲೆ ಆಯ್ನತ್ ಕೋಡಿಗೆ ಸೀದಾ ಅಂಗಡಿ ಇಂಚನೆ ಬರ್ತೆ
ಬರ್ತನೆ ಒಂದು ಆಗ ಕೈ ಗೊಂತ ಒಂದು ಅದು ಬೋದು ನಿಜ ಕತ್ತಿ ನಿಂಚ ಬತ್ತೊಂದು ಆಯ್ತು ಮಂಪೇರ ವರ್ತನೆ ಇಂಕ್ಲೆ ಗೊತ್ತಿದೆ ಆಂಡ ಪೊನ್ನ ಪೋಡಿಗೆ ಅವ ಅವಂದ ಇತ್ತೆ ಚೂರಿ ತೂದನ ಅಥವಾ ವಾಯಿ ಕ್ರಾಸ್ ಅನ್ನಗಲ್ಲ ಬಲ್ ಪೋಪುನಲ್ಲ ಒಂಜ ಒಂಜಲೆ ಕ್ರಾಸ್ ಆತನೆ ಬುಕ್ಕೋನೆ ಮಲ್ ಪಾಸ್ ಆಯ್ನೆ ಕ್ರಾಸ್ ಆಯ್ನೆ ಬಾಲ ಮುಲ್ಪಾಡಿಗೆ ಕ್ರಾಸ್ ಆನಗ ಇಂಗೆ ಇಂಚ ಬತ್ತೊಂದು ಪಾಸ್ ಆಯ್ ಮಲೆಗ್ ಇಡೀ ಬಂಡ ಇಡೀ ಅಪ್ಸೆಟ್ ಆತರ ಅಲ್ಲಿ ಬುಲ್ತ್ ಆಲ ಒಂದು ಆಲೆಗಿಲೆ ಸಿಕ್ಕದನ್ನ ಕಾಲ್ ಇದೆ ನೆಟ್ವರ್ಕ್ ಕಡಿಮೆ ತುಯರತೆ ಕಾಡತೆ ನೆಟ್ವರ್ಕ್ ಕುಜಿದೆ ಐದು ಹೊಡದು ಅಲ್ಲ ಅತ್ತಿಗೆನ ಮಗಲ್ಲ ಅಲ್ಲಿ ನಾಳೆ ಕಾಲ್ ಅನ್ಕೊಂಡಲ್ಲ ಬುಕ್ ಇಂಕ್ಲ ಫಂಕ್ಷನ್ ಬರೀತನ ಅದನ್ನ 10 ಗಂಟೆನಾಗ ಅಲ್ಲಿ ಕಾಲ್ ಅನ್ಕೊಂಡೆ ಇಂಕ್ಲೆ ತಿಕ್ಕಲಿ ಇಂಚೆ ಇಂಚ ಬಂದ ಅಂಚೆ ಮಧ್ಯಾಹ್ನ ವಾಪಸ್ ಬರ್ತಲ್ಲ ಅಂಚೆ ಇಂಕ್ಲ ಪೊಲೀಸ್ ನಗಲೆ ತೆರಿಪಾಯ್ನೆ ನೆಕ್ ಅಗ್ಲ ಎಂಚಿನ ಕಂಚದಿ ಎಲೆತ್ತಿರು ಏರಿ ಇತ್ತೆ ಜವನೇರ್ನ ಇಲ್ಲದಾಗ್ಲ ಏರು ಗೊತ್ತಿಜಿ ಫೋನ್ ಅಂತ ಬಂದೇರು ಇಂಚೆ ಇಂಚ ಒಂಜಿ ಬಯ್ಯ ಕಂಚದಿ ಅಂತದನ ಇಂಕ್ಲ ಆವುನಂಡ ಐಕು ಬಡದು ಪೊಲೀಸ್ ನಗಲ ಫಸ್ಟ್ ತೆರಿಪಾಗ ಬಂದದು ತೆರಿಪಾನಗ ಏರು ಇಲ್ಲ ಎಂತ ಫಂಕ್ಷನ್ ಹೋದ್ರೆ ತಗಕ ಮೆಗ್ಗಿಯನ ಎಣ್ಣೆ ಇಲ್ಲ ತಗಕ ಮೆಗ್ಗಿಯನ ಕನ್ನ ಇಕ್ಕಿ ಪೊಲೀಸ್ ಕೋಮಂಟ್ ಬಂದಾಗ ಪೊಲೀಸ್ ಬಂದಿರುವ ಇಕ್ಕನಿಗೆ ಒಂದು ಕಂಪ್ಲೇಂಟ್ ಕೊಡ್ತು ಬುಕ್ಕ ಪಂಚಾಯತಿ ಕಂಪ್ಲೇಂಟ್ ಅಂಚೆ ಪೊಲೀಸ್ ನಗೆ ಕಂಪ್ಲೇಂಟ್ ಕೊಡ್ತೆ ಪಂಚಾಯತಿಗೆ ಬರ್ತನೆ ಪಂಚಾಯತಿ ಇಂಚೆ ಹಾಕಿದಾಗ ಪೊಲೀಸ್ ನಗೆ ಕಲರ್ ಡ್ರೆಸ್ ಬರ್ತದೆ ಅಗ್ಲ ಕತ್ತನ್ ಹೋಯ್ತು ಅವನ್ನ ಪಿರಾವ್ರದಾಗಲ ಇಂಚಿನ ಹೋಗ್ತದ ಇತ್ತ ಇಂದೊಂದು ಹತ್ತವಣ್ಣೆ ಇಂಚೆ ಎಂಕ್ಲ ಪಾತೆ ನಾಗ ಏನ್ಕಂಡೆ ಈ ಕ್ಲಾಸ್ಮೇಟ್ ಒಂಜಿ ಸಂಘ ಪಾಗಿಯ ಸಂಘ ಅಂಚಿನ ಗ್ರೇಟ್ ಉಂಡು ಒಂಜಿ ಕ್ಲಾಸ್ ನೋಡ್ಪಡ ಅಂಚಿನ ಒಂದು ಗ್ರೇಟ್ ಉಂಡು ಐನ ಪುರ ಹೆಡ ಉಡುಗಡಪ್ಪ ಇಂದು ಅಂತ ಪಂಡೆ ಪಿರಾವ್ರದ್ದು ಹೇಳ್ತವನಿಲ್ಲ ಇವರ ಏರಿ ಆಗಿಲ್ಲ ಜವನೇರಿ ಪಿರಾವ್ರದಾಗ ಪಂಡ ನಮ್ಮ ಇಕ್ಕಲ ಜಪ್ಪನಾಗ್ಲ ನಂಗೆ ದಾಯ ಬೋಡು ಇತ್ತ ನಮ್ಮಕ್ ನಮ್ಮ ಜೋಕ್ಲೆಗ್ ಅಮ್ಮೆರೆಗ್ ಅನ್ನ ಅಪ್ಪಗ ಸ್ಟೇಷನ್ ಹೋದು ಒಂದು ಕೊರ್ಪುನ ಇಜ್ಜಿ ನಿಂತಿಂದ ಎಂಕಲ ಮಿತ್ತ ಕಂಪ್ಲೇಂಟ್ ಮಾಡ್ಕೊಂಡ ನಿಂತಿಂದ ಎಂಕಲ ಮಿತ್ತ ಕಂಪ್ಲೇಂಟ್ ನಿಕಲ್ನ ಮಿತ್ತ ಕಂಪ್ಲೇಂಟ್ ಇತ್ತೆ ಎಂಚಿ ನಾಯಿನೆ ತುಲೆಕ್ಕ ಏನು ಒಂಜಿ ಬನ್ಪೆ ಈ ರಾಜಕೀಯದಕ್ಲಿ ಇದಾದ ಅನ್ಪೋಟು ಬಿಜೆಪಿ ಅವಡು ಕಾಂಗ್ರೆಸ್ ಅವಡು ಏನು ಕಾಂಗ್ರೆಸ್ ಅಕ್ಲಿ ಬಿಜೆಪಿ ಸರಿ ರಾಜಕೀಯದಕ್ಲಿಗೆ ರಾಜಕೀಯ ಮಲ್ಪೋಡು ನ್ಯಾಯ ಬೋರ್ಡ್ ನ್ಯಾಯ ನಿಜವಾದ ಅನ್ಯಾಯ ಆದ್ರಿಂದ ಏನ್ ಐಕ್ಯ ಕೇಂದ್ರ ಏನಿತ್ತೆ ಅಕಲ ಅಡೆಲ್ಲ ಪೋಯ್ ಇಡೆಗೆಲ್ಲ ಬತ್ತೆ ಆಡೆಗಳ ಇದು ಈರ್ಲ ಅನುಭವ ಇತ್ತಿನಾರ ಈರದ ಅನುಭವ ಪನೋಡದಲ್ಲ ಇಜ್ಜಿ ಈರ್ ನಿಕಲ್ನ ಲೋಕ ಸುತ್ತಿನಾಕಲಿ ಜೋಕ್ಲೆಗೆಲ್ಲ ಗೊತ್ತಿಪ್ಪುಂಡು ರಾಜಕೀಯದಕ್ಲಿಗೆ ಒಂಜಿ ರಾಜಕೀಯ ಮಲ್ಪೋಡು ಒಂಜಿ ಮಲ್ತದೆ ನಮ್ಮ ಪುತ್ತೂರುಡ್ಲ ಒಂಜಿ ಆತನ ಕಮ್ಯುನಲ್ ಆತನ ಮಲ್ಪೋಡು ಒಂಜಿ ಸೃಷ್ಟಿ ಮಲ್ಪೋಡು ಎಂಕ್ ಅಂಚಿನ ಮಾಹಿತಿ ಬದ್ ಏನು ಮೂಲು ಅಕಲ್ ನಡಗಲ ಪೋಯ ಅಂಗಡದಾಡ್ಲ ಕೆಂಡ ನೀರು ಪಲ್ಲೆ ಅಂಗಡದಾಯ ಪಣ್ಣ ಉಂಡತ್ತ ಏನ ಸಂಬಂಧದ ಆಯ ಪನ್ನೆಡು ರೂಪ ಪೋದು ಕೇಳಿದ್ದೇನೆ ಒಣ್ಣ ಪೇರೆ ನಾಲ್ಕು ಸಾಕ್ಷಿ ಆದ ಆಡ ಪೋದು ಕೇಳಿದ್ದೇನೆ ಸಂಬಂಧದ ನಿಗಡ ಅಣ್ಣನಿಗೆ ನಿಗಡದ ಪಾರ್ಟಿ ತಾನೆ ನಮ್ಮ ಅಂಚಿನ ನಿಗಲೆ ಗೊತ್ತುಂಡತ್ತ ಏನಾಯ್ತು ಇಂದು ವೈಟ್ಲ ಸತ್ಯ ಇಂಗೆ ಎಂಚಿನ ಮಣ್ಣೆ ತುಂಡ ಇಂಗೆ ಪಣ್ಣ ಎಂಚಿನ ಎಂಕ ಎಂಕ ఆయన గుర్తోనే ఇజ్జి ఏరు గుర్తు ఇజ్జి ఏడు మారే చూరి ఉండ ఇంದ ఇంచెంచ ఆతండు విషయం ఇంచెంచ ఆతను కుసాల దాಯ್ತಾ ಆಲಿ ಆ ಇಂಚನೆ ಇತ್ತ ಈರ್ನ ಒಂಜಿ ಬೇಲೆ ನಮ್ಮ ಎಂಚ ಪನ್ಪುಣೆ ಇತ್ತ ಎಂಚ ಪನ್ಪುಣೆ ಇಂಚ ಪೋಣಗ ಅದು ಏರೇ ನಮ್ಮನೆ ಆಪುಣ ಲೋಕಡು ಆಪುಣ ತಗೊಂಡುಂಡತ ಇತ್ತ ನಮ್ಮ ಇತ್ತ ಅಗಲ ಮುಂದೆತ್ತು ಓ ಇತ್ತ ನಮ್ಮದಲ್ಲ ಈ ನಮ್ಮನೆ ಬೋಪುಣವೆ ನಮ್ಮ ಇತ್ತ ಅಗಲ ಮುಸ್ಲಿಮ್ಸ್ ಒಂದು ನಮ್ಮ ಕೇಸಿಗೆ ಇಜ್ಜಲ್ನ ಬೋಪುಣವೆ ಓ ನಮ್ಮ ಬಾಕಿದ ಬರ್ಪುಣ ಹಿಂದೂ ನಾಕಲ ನಮ್ಮ ಬೋಪುಣವೆ ದಾಲಂದು ಮುಸ್ಲಿಮ್ಸ್ ಅದೇ ಇತುಲೆ ತಪ್ಪು ಬಂಡ ಜನಕ್ಕಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಒಂದು ಅದ ಆತಲಿ ಅಕಲಿತೇನೆ ಅಕಲಡೆ ಪೋಣಕ್ಲ ಕನತಿರ್ಲ ನಿನ್ನೆ ತುಜು ಎಂಕ್ಲ ಜೀವ ಒಂದು ತಿಂದಿದ್ದು ಪೋತು ಅತ್ತಂದ ಎಂಕ್ಲ ಅಂಚ ಮಲ್ಪಡ ಇತ್ತೆ ಎಂಚ ಮಲ್ಪೇರ್ ನನ್ನ ಮನೆ ಗೊತ್ತಿತ್ತು ಪ್ರಾಸ್ತಾವಿಕ ಪೊಣ್ಣಗೆ ಬೋಡಿಗೆ ಆತಲೆ ಐನ ಮೆಂತೆ ಬೋಡಿಗೆ ಅವು ಪೋಯಿನ ಟೈಪ್ ಅಂಚ ಆತನಂದು ಆಲಿ ಇಜ್ಜನ ಹಚ್ಚಿನ ಬೊಕ ಜೋಕ್ ಎನ್ನ ತಕೊಂಡು ಇಂದು ಅಗಲ್ ಒಂಜಿ ಒರಿಯಡ ಪಾತೆ ಅಗತ್ಯತನ ಮಾತ್ರ ಇತ್ತ ಹಾಕೋಣ ಅಲ್ಲ ಅಂಗಡಿಗೆ ಬಲಿಪುಣ ಆಗ್ಲೇನು ತೂತ ಅಂಗಡಿಗೆ ಆತನದ ಇಂಚನೆ ಹೋಯ್ ಇಂಡಿಯಾ ದುಂಬು ವಾಸ ಇಂಬಾಲೆ ಹಿಡಿದು ಅಂಗಡಿ ಇಜ್ಜನ ಅಂಗಡಿ ಕುಸಾಲ ಪನಿಯರ ಜನನ ಮನುಷ್ಯರ ತಾನೆ ಜನಪದ ಬಂತೆ ಕುಸಾಲಡ ಇಂದ ಆಯ್ ಪತ್ತಿನ ಇರ್ತಾರೆ ಇಜ್ಜನ ತಲೆಗೆ ಭಾಗವತ ಮಾಡ ಆಯ್ ನಾ ದುಂಬು ಅತ್ತು ಇಂಬಾಲೆ ದುಂಬು ಹೋಯ್ಗೆ ಹೋದಿನ ಇರ್ತಾರ ಅಂಚ ಬೊಕ ಎಂಕಲ ಸಂಬಂಧದಾಗ್ಲೆ ಕೊಡ್ತಾನೆ ಓಡೆ ಇತ್ತ ಕಂಪ್ಲೇಂಟ್ ಎಂಕಲ ಮಿತ್ತಿಗೆ ಏರ್ನ ಸಂಬಂಧದಾಗ್ಲೆ ಸಂಬಂಧದಾಗ್ಲಿ ಕೇಂಜಿದಾನೆ ಏರಿಕೆನ್ನ ಸರಿ ಏರಿಕೆನ್ನ ಅಕ್ಕಲಿ ಕೇಸ್ಕೊರ್ರೆ ನಿಖಲ್ ನಾಕ ಮಿತ್ತೆಂದು
ಅದು ನಿಖಿಲ್ ಸುರು ಕಾಕಲ ಮಿತ್ತಿ ಕೇಸ್ ಕೊರಿಯಾರ ಅವು ಬರ್ತನೆ ಕಾಕಲು ಕೂಡ ನಿಖಿಲ ಮಿತ್ತಿ ಕೇಸ್ ಕೊರಿಯಾರ ಫೋನ್ ಅಂತ ಪಂಡದೇ ಕೇಸ್ ಕೊರಿಯರ್ ಕಾರಣ ಪಂಚಾಯತ್ ಇಂಚ ತೀರ್ಪುನಾಗ ಒಟ್ಟಿ ಫಸ್ಟ್ ಪೊಲೀಸ್ ಸ್ಟೇಷನ್ ಮುಂದೆ ಕಂಪ್ಲೇಂಟ್ ಕೊಡ್ಲೆ ಬಂದೆ ಪೊಲೀಸ್ನಾಗ್ಲೇ ಬಂತಾರೆ ಅಂಚೆ ತಿಂಗಳ ಕಂಪ್ಲೇಂಟ್ ಕೊಡ್ತೆ ಪಂಚಾಯತಿಗೆ ಇವತ್ತು ಪಂಚಾಯತಿಗೆ ಬಂದಾಗ ಪೊಲೀಸ್ ತಂಗಲ್ ಎತ್ತು ಬೈರಕ್ಲೆ ಐ ಜಗಳ ಬುಕ್ಕ ಕಲರ್ ಡ್ರೆಸ್ ಬರ್ತೇನೆ ಪಂಚಾಯತಿಗೆ ಯಾವನಿಕ್ನ ಬರ್ತೇನೆ ಮತ್ತಾಗ್ಲೇ ಬರ್ತೇನೆ ಬರ್ತೇನೆ ಪಂಚಾಯತಿಗೆ ಅವ್ರು ಒಂದುಂಡ ಅರ್ಧ ಅವಂದಾಗ್ಲೇ ಪಿರೌಟು ತಿಳ್ಕೊಂಡು ಬರೀತಾರೆ ಅಗಲ ಒಂದು ಅಂತ ಕೊಂಡೆ ಹಿರಾವ್ರದ್ದು ಜವನೇರು ಪುರ ತಿರ್ತೊಂದು ಅಂತ ನಿಂತ ಪುರ ಓಲು ನಿಖಿಲ್ ಪಾತಿಯರ್ ಎಂಕ್ಲ ಬಾತ್ಯರ್ನ ತಿರ್ತು ಓಳಕುಂಡ ಮುಲ್ಪ ಸರಿಸ್ ಉಂಡುಂಡತ ಅಲ್ಪ ಬಾತ್ಯರ್ನ ಏರ್ ಬರ ಅಗಲ ಅಗಲ ಕರೆಕ್ಟ್ ಏರ್ ಅಗಲ ಒಂದು ಇತ್ತಂದು ಅಗಲ ಕರೆಕ್ಟ್ ಅಗಲ ಇತ್ತನೆ ಎಂಕಲ ಗಡ್ಡೆ ನಿಖಿಲ್ ನಿಖಿಲೇ ಪಾತ್ರ ಏನ ಭಾವನ ಆಗ್ಲಿತ್ತೇರು ಇಂದು ಈತ ಜನ ಇತ್ತನೆ ಬಾಕಿ ಎಲ್ಲ ಬೊಕ ಎಂಕ್ಲದಾಲ ಹೆಚ್ಚಿಗೆ ದಾಲ ಬಾತಿ ಇರ್ತಾನೆ ಜೋ ಆತನ ಆತನಂದು ಬೋರ್ಚನ್ನ ಒಂದು ವಿಷಯದಾಲ ಇತ್ತು ಒಂದು ಅವಳೆ ಎಂಕ ಇದಾಯ್ತವಂಡ ನಮ್ಮ ಎಲ್ಲ ಪೊನ್ನುಲ ಸಾಧ್ಯ ನಡಕ್ತಾರೆ ಪೊನ್ನಾಗ ಪೋಡಿಗೆ ಆತನ ನಿಖಿಲ್ನ ಕಾಲ ಜಾತಿ ಪೊಣ್ಣು ಪೋಡಿ ತೊಂದು ಪೊಣ್ಣುಗೂ ಒಂದು ಆತದೆ ಐನ ನಿಖಿಲ್ನ ಕಾಲ ಜಾತಿ ಅಲ್ಬೋತ್ ಜನ ಆಲ ಅಲ್ಲ ಅಕ್ಕನ